ಅನಂತ ಪೂಜಾರಿ ಅಂಚಿನ ಉಲ್ಲೇರು ಬಗದ ನಂಜಿಟ್ಟು ತಡೆಯರ್ದು ಇರಿಜಿ ಬಂಜಿ ಉರಿಯಾನು ಇಂದಿರಾ ಕ್ಯಾಂಟೀನ್ನ ಈ ಒಂದು ಬಿಲ್ಡಿಂಗನ್ನು ಆದಷ್ಟು ಬೇಗ ಈ ಪ್ರದೇಶದ ಜನತೆಗೆ ಅಗತ್ಯವಾಗಿ ನೀಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕಾರ್ಪೊರೇಷನ್ನ ಅಧಿಕಾರಿಗಳು ಮತ್ತು ಈ ಇಂದಿರಾ ಕ್ಯಾಂಟೀನ್ನ ಆ ಒಂದು ನಿಯುಕ್ತಿಗೊಳಿಸಿದಂಥ ಅಧಿಕಾರಿಗಳು ಸೇರಿಕೊಂಡು ಮಾಡುತ್ತಿರುವಂತಹ ಚಿತ್ರಣ ನಮಗೆಲ್ಲರಿಗೂ ಬಹಳ ಸಂತೋಷ ಆಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ತಿಳಿಸ್ತೀನಿ. ನಿನ್ನೆ ರಾತ್ರಿಯ ಇವತ್ತು ಬೆಳಗ್ಗೆ ನಾವು ಜನರಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಈ ಇಂದಿರಾ ಕ್ಯಾಂಟೀನ್ನ ಇಂದಿರಾ ಗಾಂಧಿಯವರು ಮಾಜಿ ಪ್ರಧಾನಮಂತ್ರಿಯಾಗಿದ್ದವರು, ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹಿಳೆ, ಅವರ ಮುಖಚಿತ್ರಕ್ಕೆ ಇವತ್ತು ಕೆಟ್ಟ ದುರುದ್ದೇಶದಿಂದ ಅದನ್ನು ಹಾಳುಗಡುವಂಥ ಒಂದು ಮಡ್ಡಿ ಆಯಿಲ್ ಮತ್ತು ಬೀಡಾಲ್ ಆಯಿಲನ್ನು ತಂದು ಚೆಲ್ಲಿ ನಾನು ಕೂಡಲೇ ಈ ಒಂದು ಸ್ಥಳಕ್ಕೆ ಬರ್ತೇನೆ. ಬಂದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಈಗ ಈ ಮಳೆ ಅದರಲ್ಲಿ ಯಾವ ರೀತಿಯಲ್ಲಿ ಇವತ್ತು ಅವರು ರಾಚಿದ್ದಾರೆ ಅದನ್ನು ತೆಗೆಯುವಂಥ ಕೆಲಸವನ್ನು ಕೆಮಿಕಲ್ಗಳನ್ನು ಇಮಿಡಿಯೇಟ್ ಹಾಕಿ, ಬಹುಶಃ ಅದು ಇಮಿಡಿಯೇಟ್ ಹಾಕಿದ್ರಿಂದ ಅದು ತೆಗಿಲಿಕ್ಕೆ ಬಂತು. ಇಲ್ಲದಿದ್ದರೆ ಆ ಬಿಲ್ಡಿಂಗನ್ನೇ ಕಿತ್ತು ಹೋಗುವಂಥ ಒಂದು ಪರಿಸ್ಥಿತಿ ಬರ್ತಾಯಿತ್ತು. ಬಹಳ ಕಾಸ್ಟ್ಲಿಯಾಗಿರುವಂಥ ಈ ಒಂದು ವ್ಯವಸ್ಥೆಗೆ ಹಾನಿ ಮಾಡಿದ್ದಾರೆ. ಈ ಭಾಗದಲ್ಲಿ ನಾನು ದಿನ ಪ್ರದೇಶದಲ್ಲೂ ಯಾವುದಾದ್ರೂ ಡೆವಲಪ್ಮೆಂಟಿಗೆ ನಮ್ಮ ಕಾಂಗ್ರೆಸ್ ಇದು ಮುಖ್ಯಮಂತ್ರಿಗಳು ಅಥವಾ ನಂದು ಶಾಸಕನಾಗಿ ಮಾಡಿದರೆ ಇದಕ್ಕೆ ಚೂರಿ ಹಾಕುವಂತಹದ್ದು. ದೇಶಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದಂತಹ ಮಹಿಳೆ, ಅವರ ಮುಖಚಿತ್ರಕ್ಕೆ ಇವತ್ತು ಕೆಟ್ಟ ದುರುದ್ದೇಶದಿಂದ ಅದನ್ನು ಹಾಳುಗಡುವಂಥ ಒಂದು ಮಡ್ಡಿ ಆಯಿಲ್ ಮತ್ತು ಬೀಡಾಲ್ ಆಯಿಲನ್ನು ತಂದು ಚೆಲ್ಲಿ ನಾನು ಕೂಡಲೇ ಈ ಒಂದು ಸ್ಥಳಕ್ಕೆ ಬರ್ತೇನೆ. ಬಂದ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ಈಗ ಈ ಮಳೆ ಅದರಲ್ಲಿ ಯಾವ ರೀತಿಯಲ್ಲಿ ಇವತ್ತು ಅವರು ರಾಚಿದ್ದಾರೆ ಅದನ್ನು ತೆಗೆಯುವಂಥ ಕೆಲಸವನ್ನು ಕೆಮಿಕಲ್ಗಳನ್ನು ಇಮಿಡಿಯೇಟ್ ಹಾಕಿ, ಬಹುಶಃ ಅದು ಇಮಿಡಿಯೇಟ್ ಹಾಕಿದ್ರಿಂದ ಅದು ತೆಗಿಲಿಕ್ಕೆ ಬಂತು. ಇಲ್ಲದಿದ್ದರೆ ಆ ಬಿಲ್ಡಿಂಗನ್ನೇ ಕಿತ್ತು ಹೋಗುವಂಥ ಒಂದು ಪರಿಸ್ಥಿತಿ ಬರ್ತಾಯಿತ್ತು. ಬಹಳ ಕಾಸ್ಟ್ಲಿಯಾಗಿರುವಂಥ ಈ ಒಂದು ವ್ಯವಸ್ಥೆಗೆ ಹಾನಿ ಮಾಡಿದ್ದಾರೆ. ಈ ಭಾಗದಲ್ಲಿ ನಾನು ದಿನ ಪ್ರದೇಶದಲ್ಲೂ ಯಾವುದಾದ್ರೂ ಡೆವಲಪ್ಮೆಂಟಿಗೆ ನಮ್ಮ ಕಾಂಗ್ರೆಸ್ ಇದು ಮುಖ್ಯಮಂತ್ರಿಗಳು ಅಥವಾ ನಂದು ಶಾಸಕನಾಗಿ ಮಾಡಿದರೆ ಇದಕ್ಕೆ ಚೂರಿ ಹಾಕುವಂತಹದ್ದು, ಅದನ್ನು ಹೊತ್ತಿಸುವಂತಹದ್ದು ಈ ಭಾಗದಲ್ಲಿ ಆಗ್ತಾಯಿದೆ. ನಾನು ಪೊಲೀಸ್ ಅಧಿಕಾರಿ ಕಮಿಷನರಿಗೆ, ಹೋಮ್ ಮಿನಿಸ್ಟ್ರಿಗೆಲ್ಲ ಹೇಳಿ ಇಲ್ಲಿ ಇಂಥ ಕೆಲಸಗಳು ನಿರಂತರ ಸಾಗ್ತಾಯಿದೆ. ಪೊಲೀಸ್ ಅಧಿಕಾರಿಗಳು ಎಚ್ಚೆತ್ತು CCTV ಫುಟೇಜ್ ನೋಡಿಕೊಂಡು ಸ್ವಲ್ಪ ಜನರ ಡೌಟ್ ಉಂಟು ಹೇಳಿದ್ದಾರೆ, ಅವರನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಇದಕ್ಕೆ ಒಂದು ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಇಂಥ ಕೆಲಸ ನನ್ನ ಕ್ಷೇತ್ರದಲ್ಲಿ ಬಹುಶಃ ಎಡಪದವು, ಗುರುಪುರ ಆ ಪ್ರದೇಶದಲ್ಲೂ ಇಂಥದ್ದನ್ನು ನಿರಂತರ ಸಾಗ್ತಾ ಇದೆ. ಇದೊಂದು ಎಚ್ಚರಿಕೆ ಅಂತ ಹೇಳುವಂಥ ಮಾತನ್ನು ಪಾಲಿಕೆಯಿಂದ ಕಂಪ್ಲೇಂಟ್ ಕೊಡ್ತಾ ಇದೆ. ನಗರ ಪಾಲಿಕೆಯಿಂದ ಈಗಾಗಲೇ ಕಂಪ್ಲೇಂಟು ರಿಜಿಸ್ಟರ್ ಆಗಿದೆ. ನಗರ ಪಾಲಿಕೆಯವರ ಕಂಪ್ಲೇಂಟ್ಗೆ ಸ್ಪಂದಿಸಿದಂಥ ಪೊಲೀಸ್ ಅಧಿಕಾರಿಗಳು ಬಂದಿದ್ದಾರೆ. ನ್ಯಾಯವನ್ನು ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು